ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಿಂದಾಗಿ ಗುರುವಾರವೂ ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ. ಮಳೆಗೆ ಭೂಮಿಯೇ ಬಾಯ್ಬಿಟ್ಟಿದ್ದು, ಮನೆ, ತೋಟ, ಗುಡ್ಡಗಳು ಬುಡಮೇಲಾಗಿ ಕೋಟ್ಯಾಂತರ ಆಸ್ತಿ-ಪಾಸ್ತಿ ಹಾನಿಯಾದರೆ, ಇತ್ತ ವರುಣನ ಆರ್ಭಟಕ್ಕೆ ಹಲವಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಪೆರುವಾಜೆಯಲ್ಲಿ ಗೌರಿ ಹೊಳೆ ಉಕ್ಕಿ ಹರಿದಿದೆ. ತೋಟ, ಮನೆಗಳಿಗೆ ನೀರು ನುಗ್ಗಿದೆ. ಕುಮಾರಧಾರಾದಲ್ಲಿ ಒಳಹರಿವು ಹೆಚ್ಚುತ್ತಲೇ ಇದ್ದು, ನದಿ, ಅಣೆಕಟ್ಟು ಪ್ರದೇಶದ ಜನತೆ ಆತಂಕಕ್ಕೊಳಗಾಗಿದ್ದಾರೆ. ಕಲ್ಮಾರು, ಕಲ್ಕುಂದ, ಏನೆಕಲ್ಲು ನಿವಾಸಿಗಳನ್ನು ಸ್ಥಳಾಂತರಿಸಲಾಗಿದೆ. ಕೊಲ್ಲಮೊಗರು ಗ್ರಾಮದಲ್ಲಿ ಮಹಿಳೆಯೋರ್ವರು ಗುಡ್ಡ ಕುಸಿತಕ್ಕೆ ಸಿಲುಕಿ 2 ಕಾಲು ಕಳೆದುಕೊಂಡಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಅಕ್ಷರಶಃ ದ್ವೀಪವಾಗುವ ಆತಂಕವಿದೆ. ಸುಳ್ಯ ಮಡಿಕೇರಿ ಹೆದ್ದಾರಿ ಬಂದ್ ಆಗಿದೆ. ಉಪ್ಪಿನಂಗಡಿಯಲ್ಲಿ ಕುಮಾರಧಾರಾ ಉಕ್ಕಿ ಹರಿಯುತ್ತಿದ್ದು 2ನೇ ಬಾರಿಗೆ ಸಂಗಮಕ್ಕೆ ಸಿದ್ಧವಾಗಿದೆ. ಮಡಿಕೇರಿಯ ಕಾಟಕೇರಿ ಬಳಿ 2 ಮನೆ ಗುಡ್ಡ ಕುಸಿತಕ್ಕೆ ತುತ್ತಾಗಿ ಮನೆಯಲ್ಲಿದ್ದ 2 ಜೀವಂತ ಸಮಾಧಿಯಾಗಿದ್ದಾರೆ. ರಕ್ಷಣೆಗೆ ಹೆಲಿಕಾಪ್ಟರ್ ಬಳಸಲಾಗುತ್ತಿದೆ. ಗುಡ್ಡದಡಿ ಅಧಿಕ ಮಂದಿ ಸಿಲುಕಿಕೊಂಡಿದ್ದಾರೆ.